ಸಮಾಜಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಪೂಜಾರಿ. ವೀಕ್ಷಕರೇ, ಪ್ರತಿ ಸಲನೂ ನಾವು ಒಂದೊಂದು ಸಂಘ ಸಂಸ್ಥೆಯ ಬಳಿ ಹೋಗ್ತೀವಿ. ಆ ಸಂಸ್ಥೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ವಿ. ಆದ್ರೆ ಈ ಸಲ ಕೂಡ ಒಂದು ಸಂಸ್ಥೆಯ ಬಗ್ಗೆ ಹೇಳಕ್ ಹೊರಟಿದ್ದೀನಿ. ಆದ್ರೆ ಈ ಸಂಸ್ಥೆಯ ಹೆಸರು ಎಲ್ರಿಗೂ ಚಿರಪರಿಚಿತ. ನಮ್ಮ ಜಿಲ್ಲೆಯಲ್ಲಂತೂ ಸಾಮಾಜಿಕ ಕಾರ್ಯಗಳಲ್ಲೇ ಇದೊಂದು ಹೆಗ್ಗಳಿಕೆಯನ್ನ ಪಡೆದಿದೆ. ಎಲ್ರಿಗೂ ಪರಿಚಿತವಾಗಿರುವಂತಹ ಹೆಸರು ಇದು. ಅದಿನ್ಯಾವುದೂ ಅಲ್ಲ, ಬಿರುವೇರು ಕುಡ್ಲ. ಫ್ರೆಂಡ್ಸ್, ಬಳ್ಳಾಲ್ಬಾಗ್ ಬಿರ್ಬೇರು ಕುಡ್ಲ ಜಿಲ್ಲೆಯಲ್ಲಿ ಸಮಾಜಮುಖಿ ಕಾರ್ಯಗಳಿಂದಲೇ ಹೆಸರುವಾಸಿಯಾಗಿರುವ ಸಂಘಟನೆ. ಅಶಕ್ತರ ಬಾಳಿಗೆ ಬೆಳಕಾಗುವ ಮೂಲಕ ಜಿಲ್ಲೆಯಾದ್ಯಂತ ಪ್ರಸಿದ್ಧಿ ಪಡೆದಿದೆ ಬಿರ್ಬೇರು ಕುಡ್ಲ. ಸಂಸ್ಕೃತಿಯನ್ನ ಉಳಿಸಿ ಬೆಳೆಸೋ ಹಿನ್ನೆಲೆಯಲ್ಲಿ 4 ವರ್ಷಗಳ ಹಿಂದೆ ಹುಲಿ ಕುಣಿತದ ತಂಡದಿಂದ ಆರಂಭವಾಯಿತು ಈ ಸಂಘಟನೆ. ಉದ್ಯಮಿ ಉದಯ್ ಪೂಜಾರಿ ಬಳ್ಳಾಲ್ಬಾಗ್ರ ಕನಸಿನ ಕೂಸು ಈ ಬಿರುವೇರು ಕುಡ್ಲ. ಸಂಘಟನೆ ಇದುವರೆಗೂ ಮಾಡಿದ ಕೆಲಸ ಅಪಾರ. ಕೆಲವೇ ಜನರಿಂದ ಆರಂಭವಾದ ಈ ಸಂಘಟನೆ ಇಂದು ಬಜಪೆ, ಪುತ್ತೂರು, ಬಂಟ್ವಾಳ, ಬೆಳ್ತಂಗಡಿ, ಚಿಲಿಂಬಿ, ಮುಳ್ಕಿ, ಮುಂಬೈ, ದುಬೈ ಮುಂತಾದ 14 ಘಟಕಗಳನ್ನ ಒಳಗೊಂಡು ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲೂ ಮಾನವೀಯತೆಯ ಚಾಪು ಮೂಡಿಸಿದೆ. 4 ವರ್ಷಗಳಲ್ಲಿ ನೂರಾರು ಬಡ ಜನರಿಗೆ, ಅನಾರೋಗ್ಯ ಪೀಡಿತರಿಗೆ 1 ಕೋಟಿಗೂ ಮಿಕ್ಕಿ ಸಹಾಯಧನ ವಿತರಿಸಿದೆ ಎಂದರೆ ನಿಜಕ್ಕೂ ಶ್ಲಾಘನೀಯ. ಮಹಿಳೆಯರ ಮೇಲಿನ ದೌರ್ಜನ್ಯದ ವಿರುದ್ಧ ಹೋರಾಡಲು, ಹಾಗೆಯೇ ಮಹಿಳೆಯರಲ್ಲಿ ನಾಯಕತ್ವದ ಗುಣ ಬೆಳೆಸಲು ಬಿರುವೇರು ಕುಡ್ಲದಿಂದ ಸ್ಥಾಪಿತವಾದ ಮತ್ತೊಂದು ಘಟಕವೆಂದರೆ ಬಿರುವೇರು ಕುಡ್ಲ ಮಹಿಳಾ ಘಟಕ. ಅನ್ಯಾಯದ ವಿರುದ್ಧ ಸಮಾಜದಲ್ಲಿ ಮಹಿಳೆಯು ಧ್ವನಿ ಎತ್ತಲು ಈ ಘಟಕ ಮುಕ್ತ ವೇದಿಕೆಯಾಗಿದೆ. ಸಾಮಾಜಿಕ, ಧಾರ್ಮಿಕ, ಕ್ರೀಡಾ ಕ್ಷೇತ್ರಗಳಲ್ಲಿ ದಾಪುಗಾಲು ಇಡುತ್ತಿರುವ ಸಂಘಟನೆ ಹಲವಾರು ಮಾನವೀಯ ಕೆಲಸಗಳಿಂದ ಜನರ ಮನಸ್ಸಿನಲ್ಲಿ ನೆಲೆ ಕಂಡುಕೊಂಡಿದೆ ಎಂದರೆ ತಪ್ಪಾಗಲ್ಲ. ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡು ದುಬೈನಲ್ಲಿ ದಾಖಲೆ ಬರೆದಂತಹ ಇತಿಹಾಸ ಬಿರುವೇರು ಕುಡ್ಲ ದುಬೈ ಘಟಕದಲ್ಲಿದೆ. ಪ್ರತಿ ವರ್ಷವೂ ದಸರಾ ಪ್ರಯುಕ್ತ ಹುಲಿ ವೇಷದ ಮೂಲಕ ಹುಲಿ ಕುಣಿತವನ್ನ ಕೈಗೊಂಡು ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿ ಅಶಕ್ತರಿಗೆ ಸಹಾಯ ಮಾಡುವ ಮೂಲಕ ಈ ಬಾರಿಯ ದಸರಾಗೆ 19.5 ಲಕ್ಷ ರೂಪಾಯಿ ಸಂಗ್ರಹಿಸಿದ ಕೀರ್ತಿ
ಉದ್ದೇಶವನ್ನ ಕಂಡು ಅದೆಷ್ಟೋ ಯುವಕರು ಬಿರುವಿರು ಕುಡ್ಲದ ಜೊತೆ ತಾವು ಕೈ ಜೋಡಿಸಿದ್ದಾರೆ. ಮಾತ್ರವಲ್ಲದೆ ಮಂಗಳೂರು ದಸರಾ ಸಂದರ್ಭ ಈ ಸಂಘಟನೆಯ ಬೃಹತ್ ಗಾತ್ರದ ಫ್ಲೆಕ್ಸ್, ಕಟ್ಔಟ್ಗಳು, ಕಾರು, ಬಸ್ಸು, ಆಟೋಗಳಲ್ಲಿ ಪೋಸ್ಟರ್ಗಳು, ಸ್ಟಿಕ್ಕರ್ಗಳು ಕಂಡು ಬರ್ತಾ ಇರುವುದು ಈ ಸಂಘಟನೆಯ ಬಗ್ಗೆ ಜನರಲ್ಲಿ ಇರುವ ಅಭಿಮಾನ ತಿಳಿಸುವಂತಿದೆ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರೆಂಬ ನಾರಾಯಣ ಗುರುಗಳ ತತ್ವದೊಂದಿಗೆ ಮುನ್ನಡೆಯುತ್ತಿರುವ ಈ ಸಂಘಟನೆ ಹೆಸರಿನಲ್ಲಿರುವಂತೆ ಬರೀ ಬಿಲ್ಲವರು ಮಾತ್ರವಲ್ಲದೆ ಇತರೆ ಜಾತಿಯವರು ಇದ್ದಾರೆ ಎನ್ನುವುದು ವಿಶೇಷವಾದರೆ, ಜಾತಿ ಧರ್ಮದ ಎಲ್ಲೆ ಮೀರಿ ಎಲ್ಲರಿಗೂ ಸಹಾಯ ಹಸ್ತ ಚಾಚುವ ಗುಣ ಈ ಸಂಘಟನೆಯದ್ದಾಗಿದೆ. ಈ ಸಂಸ್ಥೆಯ ಸದಸ್ಯರು ನಮ್ಮ ಜೊತೆ ಇವತ್ತು ಇರ್ತಾರೆ. ಅವ್ರ ಜೊತೆ ಮಾತಾಡೋಣ. ಯಾವ ರೀತಿಯಾಗಿ ಈ ಸಂಸ್ಥೆಯ ಬೆಳವಣಿಗೆ ಆಗಿದೆ, ಯಾವ ರೀತಿಯಾಗಿ ಹುಟ್ಟುವಾಗಿದೆ, ಯಾವ ರೀತಿಯಾಗಿ ಮುಂದೆ ಇರುತ್ತೆ, ಎಲ್ಲದರ ಬಗ್ಗೆ ಮಾತಾಡೋಣ ಬನ್ನಿ. ಎಸ್ ವೀಕ್ಷಕರೇ, ಇವಾಗ ನಾವು ಬಿರುವೇರು ಕುಡ್ಲ ಸದಸ್ಯರ ಜೊತೆ ನಾವಿದ್ದೀವಿ. ಇವಾಗ ಒಂದು ಕರಾವಳಿ ಹೇಳುತ್ತದೆ, ಬಿರುವೇರು ಕುಡ್ಲ ಅಂದ್ರೆ ಜಸ್ಟ್ ನೇಮ್ ಮಾತ್ರ ಅಲ್ಲ, ಅದೊಂದು ಬ್ರ್ಯಾಂಡ್ ಆಗಿ ಬೆಳೆದಿದೆ ಅಂತ ಹೇಳ್ಬಹುದು. ಸ್ಟಾರ್ಟ್ ಆಗಿ ಬರೀ 4 ವರ್ಷ ಆಗಿದ್ದು, ಆದ್ರೆ ಕರಾವಳಿಯಾದ್ಯಂತ ಒಂದು ಮನೆ ಮಾತಾಗಿದೆ. ಇವಾಗ ನಮ್ಮ ಜೊತೆ ಈ ಒಂದು ಬಿರುವೇರು ಕುಡ್ಲ ಸಂಸ್ಥೆ ಏನಿದೆ ಅದರ ಸ್ಥಾಪನೆ ಮಾಡಿದಂತಹ ಉದಯ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲಾಗಿ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಸರ್. ಮೊದಲಾಗಿ ಈ ಒಂದು ಬಿರುವೇರು ಕುಡ್ಲ ಸಂಘಟನೆ ಯಾವ ರೀತಿಯಾಗಿ ಸ್ಥಾಪನೆ ಆಯಿತು? ಇದೊಂದು 4 ವರ್ಷ ಆಯಿತು ಸ್ಟಾರ್ಟ್ ಆಗಿ. ಇದೊಂದು 10 ಜನ ಸೇರಿ ನಾವು ಮಾಡಿದಂಥ ಒಂದು ಸಂಘಟನೆ. ಸುರಿಗೆ ಅಂದರೆ ನಮ್ಮ ಊರಿನ ಹುಡುಗರೆಲ್ಲ ಬೇರೆ ಕಡೆಯಲ್ಲಿ ಹೋಗಿ ಹುಲಿ ವೇಷ ಎಲ್ಲ ಹಾಕ್ತಾಯಿದ್ರು. ಆದುದರಿಂದ ನಾವು ನಮ್ಮ ಟೀಮಿಂದೆಲ್ಲ ನಾವು ಒಂದು ಮೀಟಿಂಗ್ ಮಾಡಿ ನಾವು ಹೇಳಿದೆವು, ಅಂದರೆ ಯಾಕೆ ನಮ್ಮ ಊರಿನ ಹುಡುಗರೆಲ್ಲ ಬೇರೆ ಕಡೆ ಹೋಗಿ ಹಾಕ್ತಾರೆ ಅಂತ. ಹಾಗೆ ನಮ್ಮದೇ ಒಂದು ಟೀಮ್ ಮಾಡಿ ನಾವು ಹಾಕಿದರೆ ಒಳ್ಳೆಯದಲ್ಲ, ನಮ್ಮ ಹುಡುಗರೆಲ್ಲ ಇಲ್ಲಿ ನಮ್ಮೊಟ್ಟಿಗೆ ಇರ್ತಾರೆ ಅಂತ ಹೇಳಿ ನಾವೊಂದು ಟೀಮ್ ಕಟ್ಟುವ ಅಂತ ನಮಗೊಂದು ಮೀಟಿಂಗ್ ಆಯಿತು ನಮ್ಮ ಒಳಗೆ. ಅದರಲ್ಲಿ ಏನು ಹೆಸರು ಇಡುವುದಂತ ಯಾರಿಗೂ ಎಲ್ಲ ನಾವು ಚರ್ಚೆ ಮಾಡ್ತಾಯಿದ್ದೆವು. ನಾವು ಅಷ್ಟೊತ್ತಿಗೆ ಎಲ್ಲರೂ ಒಂದೊಂದು ಹೆಸರು ಹೇಳ್ತಾಯಿದ್ರು. ಹಾಗೆ ಬಿರುವೇರು ಕುಡ್ಲ ಅಂತ ಒಂದು ಹೆಸರು ಬಂತು. ಆಗ ನಮ್ಮದರಲ್ಲಿ 10 ಜನರಲ್ಲಿ 9 ಜನ ಬಿಲ್ಲವರಾಗಿದ್ದರು, ಅದರಲ್ಲಿ ಒಬ್ಬರು ಬೇರೆ ಕಾಸ್ಟ್ ಅವರಾಗಿದ್ದರು. ಹಾಗೆ ಬಿರುವೇರ ಕುಡ್ಲ ಹೇಳುವಾಗ ಅವ್ರಿಗೆ ಏನಿದೆ ಅದು ಹೆಸರು ಒಳ್ಳೇದಿಲ್ಲ, ಅದು ಬೇಡ ಅಂತ. ಅದಕ್ಕೆ ಇದ್ದ 9 ಜನ ಸಹ ಅವರಿಗೆ ಸ್ವಲ್ಪ ಮಾತುಕತೆ ಆಯಿತು. ಅದಕ್ಕೆ ಎಲ್ಲರೂ ಸೇರಿ ಹೇಳಿದರು ಬಿರುವೇರು ಕುಡ್ಲವೇ ಇಡುವ ಅಂತ. ಅದಕ್ಕೂ ಹಾಗೆ ಬಂದ ಹೆಸರು ಅದು. ಓಕೆ, ಹುಲಿವೇಷದಿಂದ ಒಂದು ತಂಡ ಕಟ್ಟಿ ಆ ರೀತಿಯಾಗಿ ಸ್ಟಾರ್ಟ್ ಆಗಿದ್ದು ಇವತ್ತು ಸಾಮಾಜಿಕ ಕಾರ್ಯಗಳಲ್ಲೆಲ್ಲ ಮುಂಚೂಣಿಯಲ್ಲಿದೆ ಈ ಸಂಸ್ಥೆ. ಅಲ್ಲಿಂದ ಇಲ್ಲಿವರೆಗೆ ಆದಂತಹ ಬೆಳವಣಿಗೆ ಯಾವ ರೀತಿಯಾಗಿ? ಕುದ್ರೋಳಿ ದಸರಾದ ಮಹೋತ್ಸವದ ಪಗ ನಮ್ಮೊಂಜಿ ಟ್ಯಾಬ್ಲೋ ಆ ಪೊರ್ತುಗು ದಸರಾದ ಪೊರ್ತು ಟ್ಯಾಬ್ಲೋ ಚಪ್ಪಾದಿತ್ತ ಪಿಲ್ತೇಸ್ ಐತೆ ನಾ ಟ್ಯಾಬ್ಲೋಡು ಬೊಕ್ಕ ಒಂಜಿ ನಾರಾಯಣ ಗುರು ಸ್ವಾಮಿ ಅಂಚೆನೆಂಕ್ಲೊಂಜಿ ಐನಾಜಿ ಟ್ಯಾಬ್ಲೋನ್ ಚಪ್ಪಾದಿತ್ತ ಸುರುತ ವರ್ಷನೆ ಬೊಕ್ಕ ಒಂಜಿ ವರ್ಷ ಆಯ್ ಬೊಕ್ಕ ನಮ್ಮ ದಾದ ಟ್ಯಾಬ್ಲೋ ದಸರಾ ಆಯ್ಬೊಕ್ಕ ನಾನು ನೆಕ್ಸ್ಟ್ ಎಂಕುಲು ದಾದ ಮನ್ಪುಂದೆ ಪಂಡ ಒಂಜಿ ಟೀಮ್ ಪಂದೆಂಕುಲು ಕಟ್ಟದ ಸಂಘಟನೆ ಪಂದೊಂಜಿ ಆತನ ಬಿರುವೇರು ಕುಡ್ಲ ಪನ್ಪುನೊಂಜಿ ಪುದರ್ದೀತ ಅಡ್ ಬೊಕ್ಕ ನನ್ನ ದಾದ ಮನ್ಪುನ ಪಂದು ಎಂಕ್ಲು ಆಲೋಚನೆ ಮನ್ಪುನ ಒಂಜಿ ಮೀಟಿಂಗ್ ಮಂತ. ಆ ಮೀಟಿಂಗ್ ಮನ್ಪುನಾಗ ಪೂರ ಜವನೇರ್ ಪಂಡೇರು ಎಂತು ನಮ್ಮ ಒಂಜಿ ತಿಂಗಳು ನಮ್ಮ ಪೂರ 8 ಜನ ಪೂರ ಪ್ರತಿಯೊರೆ ಬೇಲೆ ಮಂತೊಂದುಲ್ಲೇರು ಎಂಕ್ಲು ತಿಂಗಳು ಒಂಜಿ 500-500 ರೂಪಾಯಿ ಕೊರಂಡ ಒಂಜಿ 20,000 ಮುಟ್ಟ ಬರು. ಆ 20,000 ಪ್ರತಿ ತಿಂಗಳು ನಮ್ಮ ಈ ಪಾಪದಕ್ಲೆ ನಮ್ಮ ಡೊನೇಟ್ ಮನ್ಪುಕ ಹುಷಾರದ ಅಂತಿನಕ್ಲೆಗ ಅಂಚಾದ ಅವು ಫಸ್ಟ್ 10 ಜನರು ಸೇರಿನಂಚಿನ ಇತ್ತೆ ಸಂಘಟನೆ ಕಮ್ಮಿಡ್ಲ ಒಂಜಿ 40-50,000 ಜನ ಎಂಕುಲ ಮೆಂಬರ್ ಆದುಲ್ಲೇರು. ಕಮ್ಮಿಡ್ಲ ಒಂಜಿ 14 ಘಟಕ ಐತೆ ಕುಡ್ಲಡೆ ಉಂಡು ನಮ್ಮ ಅವತ್ತಂದೆ ವಿದೇಶಡ್ಲ ಒಂಜಿ ಘಟಕ ಉಂಡು ದುಬೈಡ್ ಉಂಡು ನಮ್ಮ ಬಿರುವೇರು ಕುಡ್ಲ ಬಂದು ಅಂಚನೆ ಮಹಾರಾಷ್ಟ್ರಡ್ಲುಂಡು ಅಂಚ ಐತೆ 14 ಘಟಕಗಳ ಪ್ರತಿ ತಿಂಗಳ ಅಕ್ಕಳ ಏತು ಸಹಾಯಧನ ಮನ್ಪೆರೆ ಅಪ್ಪುಂಡು ಆತ ಪ್ರತಿ ತಿಂಗಳು ಮಂತೊಂದುಲ್ಲೇರು. ಪ್ರತಿ ಒಂಜಿ ಹಾಸ್ಪಿಟಲ್ ಆವಡು ಅತನ ಅಡೆ ಭೇಟಿ ಕೊರ್ಪುನ ಆವಡು ಅತನ ಎಜುಕೇಶನ್ ವಿಷಯ ಆವಡು
ಆತನ ಪಾಪದಕ್ಲಿಗೆ ಇಲ್ಲು ಕಟ್ಟು ನಾವಡು. ಓಕೆ ಈ ಸಲ ದಸರಾ ಒಂಜಿ ಟೈಮ್ ಉಡು ದಸರಾ ಟೈಮ್ ಆಂಡ್ ಅಪ್ಪಗ 35 ಜನಕ್ಲಿಗ್ 35 ಒಂಜಿ ಕುಟುಂಬಲೆಗ್ 14 ಲಕ್ಷ ಡೊನೇಟ್ ಮಲ್ತಾರಂದು ಕೇಂಡ ಆ ಡೊನೇಟ್ ಮಲ್ತಿನ ಕಾಸು ಪಂಡ ಏರ್ ಮತ್ತ ಇಂಚ ಸಹಾಯ ಮಲ್ತಿರ್ನಿಕ್ಲಿಗ್ ಪಂಡ ಎಂಗ್ಲಿಗ್ ಒಂಜಿ ಪಿದೇವ್ರಲ ಸ್ಪಾನ್ಸರ್ ಬಂದಿತ್ತು ದುಬೈಡ್ ಆವಡ್ ಅತ್ತ ಮಹಾರಾಷ್ಟ್ರ ಉಪ್ಪುನಂಚಿನ ಎಂಕಲ ವೆಂಕಟೇಶ್ ಭಂಡಾರಿ ಬೊಕ್ಕ ರಾಧಾಕೃಷ್ಣ ಐಡ್ ಬೊಕ್ಕ ಮಹೇಶ್ ಶೆಟ್ಟಿ ತೆಲ್ಲಾರ್ ಪನ್ಪುನಾರು ಉಲ್ಲೇರು ಅಕ್ಲು 3 ಜನಲ ಎಂಕ್ಲೆಗ್ ಮಸ್ತ್ ಸಪೋರ್ಟ್ ಮಂತುನುಲ್ಲೇರು ಅಂಚಾಡ್ಲ ಕಮ್ಮಿಡ್ಲ ಎಂಕ್ಲೆಗ್ ಬಳಲ್ ಬಾಗಡ್ ಎಂಕ್ಲು ಸ್ಟೇಜ್ ಪಾರ್ದು ಪಿಲಿ ಜಪ್ಪಾದಿತ್ತ ಪಿಲ್ತಾ ಗೊಬ್ಬು ಪನ್ಪುನೊಂಜಿ ಗೊಬ್ಬು ಅಲ್ಪ ನಡ್ತುಂಡು ಅವಳು 3 ಲಕ್ಷ ನಮ್ಮ ಕೊಟ್ಟಿಗೆ ಪಬ್ಲಿಕ್ ಜನಕಲ್ನ ಕಾಸು ಕೊಂಡು ಐಡ್ ಬೊಕ್ಕ ಎಂಕ್ಲೆ ಬತ್ತಿನ ಸ್ಪಾನ್ಸರ್ಲ ಎಂಕ್ಲೆ ಒಂಜಿ 14 ಲಕ್ಷ ಅಲ್ಪ ನಮಕ್ ಕೊರ್ಪುಲ ಕಾಂಡ್ ನಮ್ಮ ಕೇಂದ್ರ ಘಟಕರ್ದು ಐಡ್ ಬೊಕ್ಕ ಬಾಕಿದ ಪೂರ ಘಟಕದ ಕುಲ್ಲ ಒಂಜಿ 25-30 ಸಾವಿರ ಪಂದ್ ಪೂರ ಅವೇ ಸ್ಟೇಜ್ ಕೊರಿಯರ್ ಅಂಚದ ಒಂಜಿ 14 ಲಕ್ಷ ಮುಟ್ಟ ಅಲ್ಪ ಡೊನೇಟ್ ಆಂಡ್ ಇತ್ತೆ ಪಿಲಿವೇಷ ಪನ್ನಗ ದಸರಾ ಟೈಮ್ ಉಡು ಪಿಲಿಗೊಬ್ಬವನು ಒಂಜಿ ಪ್ರತಿಷ್ಠೆದ ವಿಷಯ ಕೆಲವೆರ್ನ ನೆಟ್ಟು ಪ್ರತಿಷ್ಠೆದ ವಿಷಯ ಅಂಡ ನಿಕ್ಕುಲು ಐನ ಸಾಮಾಜಿಕ ಕಾರ್ಯಗ ಇಂಚಲ ಯೂಸ್ ಮಾಡ್ತಾರೆ ಸೊ ಈ ಒಂಜಿ ಉದ್ದೇಶ ಎಂಚ ಬತ್ತ ನಿಕ್ಲೆ ಪಂಡ ವರ್ಷಗ ಹೊರನೆ ನಮ್ಮ ದಸರಾದ ಪೊರ್ತುಗು ನಮ್ಮ ಕಟ್ಟುನಂಚಿನ ಸಂಘಟನೆ ಅತ್ತ ನಮ್ಮ ದಯಪಂಡ ದಸರಾ ಆಯ್ ಬೊಕ್ಕಲ ನಮ್ಮ ಈ ಬಿರ್ವೇರ್ ಕುಡ್ಲ ಟೀಮ್ ದಾದ ಮಂತೊಂದುಂಡು ನಮ್ಮ ಜನಕ್ಲೆ ತೂಪವಡು ನೆಟ್ ನಾರಾಯಣ ಗುರು ಪಣ್ಣ ತತ್ವನೇ ನಮ್ಮ ಸಂಘಟನೆ ಕುಲು ಪಾಲನೆ ಮಂತೊಂದುಲ್ಲೇರು ದಯಪಂಡ ನೆಟ್ ಒವೇ ಭೇದ ಭಾವ ಮಂತೊಂಜಿ ಪ್ರತಿ ಜಾತಿ ದಕ್ಲೆಗ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ದಕ್ಲೆಗ್ಲ ಆ ಒಂಜಿ ಸ್ಟೇಜ್ ಪ್ರತಿವರೆಗೂ ಡೊನೇಟ್ ಮಂತ ನಮ್ಮ ಮತ್ತೆ ಬಿರುವೇರ್ ಕುಡ್ಲ ಅಂದ್ ಪುದರ್ ಬಿಲ್ಲವಾಸ್ ಇಪ್ಪುನು ಬಿಲ್ಲವಾಸ್ ಪುದರ್ ಬಿರುವೇರ್ ಅಂಡ ಈ ಸಂಘಟನೆ ಬಿಲ್ಲವಾಸ್ ಮಾತ್ರ ಇಪ್ಪುನು ಅತ್ ಮಾತಾಡೋಲ್ಲರ ಈ ಸಂಘಟನೆ ಮಾತ ಜಾತ್ ದಕುಲುಲ್ಲೇರು ಅವೇ ಪಂಡದೆ ನಾರಾಯಣ ಗುರು ಪಂತಿನ ತತ್ವನೇ ಉಂಡು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಪನ್ಪುನ ಆ ತತ್ವನೇ ನಮ್ಮ ಸಂಘಟನೆ ದಕುಲು ಪಾಲನೆ ಮಂತೊಂದುಲ್ಲೇರು ಓಕೆ ಈತ್ನೈಟ ಈ ಸಂಘಟನೆ ಹಿಡಿದು 4 ವರ್ಷ ಏತು ಡೊನೇಟ್ ಮಾಡ್ತಾರೆ ಟೋಟಲ್ ಇತ್ತೆ ಮುಟ್ಟ ಪಂಡ ಜನಕಲ್ನ ಸಾಯರ್ದು ಕಮ್ಮಿಡ್ಲೈತೆ 1 ಕೋಟಿ ಮುಟ್ಟ ಆಂಡ ಅಂದ್ ಇತ್ತೆ ದಯಪಂಡ 80 ಲಕ್ಷ ಮುಟ್ಟ ಆದಿತ್ತಂಡು ಲಾಸ್ಟ್ ಟೈಮ್ ಎಂಕಲ್ನ ಇತ್ತೆ ದಸರಾದ ಟೈಮಿಗೂ 14 ಲಕ್ಷ ಕೊರಿಯ ನಮ್ಮ ಕಮ್ಮಿಡ್ಲ 1 ಕೋಟಿ ಮುಟ್ಟ ಬತ್ತಂಡು ಈ ಬಿರುವೇರ್ ಕುಡ್ಲ ಸ್ಟಾರ್ಟ್ ಆಯ್ನೆ ಪಿಲಿವೇಷದ ಒಂಜಿ ಕಾನ್ಸೆಪ್ಟ್ ಇಡ್ದಾತ್ರ ಇತ್ತೆ ಪಿಲಿವೇಷ ಎಂಚುಂಡು ಆ ಪಿಲಿವೇಷದ ಬಗ್ಗೆ ಎಂಕ್ಲಿಗೆ ಪಂದ ನಿಕ್ಲ ಒಂಜಿ ಟೀಮ್ ದ ಬಗ್ಗೆ ಪಿಲ್ತೆ ಸಂಬಂಧ ಐತೆ 5 ವರ್ಷದ ಒಂಜಿ 16 ವರ್ಷದ ಪೊಂಜೋಕುಲ್ಲ ಪಿಲ್ತಾಯಸ ಪಾಡೋದು ನಲ್ತೊಂದಿತ್ತೇರು ಒಂದೇ ನಮ್ಮ ಬಳಲ್ ಭಾಗದ ಸ್ಟೇಜ್ ದಯಪಂಡ ಅಕ್ಲೆಗ್ ಒಂಜಿ ಆ ಸ್ಟೇಜ್ ಅಕ್ಲೆ ಗೊತ್ತುಂಡು ಈ ಬಡ ಜನಕ್ಲೆಗ್ ನಮ್ಮ ಏತ್ ದಾದ ನೆಟ್ ಡೊನೇಟ್ ಮಂತದ ಅಲ್ಲ ನಮ್ಮ ಸಹಾಯ ಮನ್ಪ ಬಂದು ಐಗೋಸ್ಕರ ಈ ಸಲ ಏಪಲ ಎಂಗಲ ನೆಟ್ 100 ಪಿಲಿ ಉಪ್ಪುಂಡು ಪಿಲ್ತಾಯಸ ಉಪ್ಪುಂಡು ಈ ಸಲ ಎಂಗಲ 125 ಪಿಲಿ ಇತ್ತುಂಡು ದಸರಾದ ಟೈಮ್ ಬಿರುವೇರ್ ಕುಡ್ಲಗಿಂದ ಫ್ಯಾನ್ಸ್ ಇಲ್ಲರಿಗೆ ಅಂದ ಮಸ್ತ್ ಜನ ಅಭಿಮಾನಿನ ಕುಲ್ಲೇರು ಫ್ಯಾನ್ಸ್ ಪಂಡ ಅಭಿಮಾನಿನ ಕುಲ್ ದಯಪಂಡ ಬಿರ್ವೇರ್ ಕುಡ್ಲ ಸಂಘಟನೆ ಮಾತ ಘಟಕದ ಕುಲು ಎಡ್ಡೆಡ್ಡೆ ಸಮಾಜಮುಖಿ ಕೆಲಸ ಮಂತೊಂದುಲ್ಲೇರು ಪ್ರತಿ ತಿಂಗಳು ಅಕುಲ್ ಮನ್ಪುನ ಸಮಾಜಮುಖಿ ಕೆಲ್ಸಡ್ ಮಸ್ತ್ ಜನ ಫ್ಯಾನ್ ಫಾಲೋವರ್ನ ಕುಲುಲ್ಲೇರು ಈ ಸತಿ ಒಂಜಿ ರಿಂಗ್ಲ ಬತ್ತಿತ್ತು ಬಿರುವೇರ್ ಕುಡ್ಲ ಒಂಜಿ ಬರೆದೈಟ್ ಸೊ ಆ ರಿಂಗ್ ದ ಬಗ್ಗೆ ಬನ್ನಿ ರಿಂಗ್ ಬಂಡ ಐತ ಬಿರ್ವೇರ್ ಕುಡ್ಲದ ಅಭಿಮಾನಿನ ಕುಲು ಅಕುಲೆ ಒಂಜಿ ತಯಾರು ಮಂತಿನಂಚಿನ ಒಂಜಿ ಅವು ರಿಂಗ್ ಓಕೆ ಈ ಸಂಘಟನೆ ಇಷ್ಟ ಆದ್ ಎರಡಲ್ಲ ಸೇರೋಡಿತ್ತು ನಾಕ್ಲು ಎಂಚ ಸೇರೋಡೈಕ್ ದಯಪಂಡ ಪ್ರತಿ ಒಂಜಿ ಘಟಕ ಉಂಡು ದಯಪಂಡ ಇಜಿನ ನಮ್ಮ ಕೇಂದ್ರ ಘಟಕ ಮೂಲ ಕುಡ್ಲಾಡ್ ಉಂಡು ಆ ಕುಡ್ಲಾಡ್ ನಮ್ಮ ಮೇರ್ ಕಿಶೋರ್ ಬಾಬು ಬಂದುಲ್ಲೇರು ಅದೇ ಅರ್ನ ನಂಬರ್ಲ ಉಂಡು ಎಂಗ್ಲು ಪೂರ ನೆಟ್ ಇನ್ವಿಟೇಷನ್ ಅರ್ನ ನಂಬರ್ ಪಾಡುವ ಅರೆ ಕಾಂಟ್ಯಾಕ್ಟ್ ಆದ್ ಏರೆಗ್ಲ ಮೆಂಬರ್ ಆಪುನಕ್ಲೆಗಿತ್ತಂಡ ಅರೆ ಕಾಂಟ್ಯಾಕ್ಟ್ ಮನ್ಪುಲಿ ಬಿರುವೇರ್ ಕುಡ್ಲ ಒಂಜಿ ಸಂಘಟನೆ ಹಿಡಿದು ಮಸ್ತ್ ಎಡ್ಡೆಡ್ಡೆ ಬೇಲೆನ್ ಮಲ್ತೊಂದು ಬೈದಾರ ತಲೆ ಜನಕ್ಲೆ ಹಿಡಿದು ದಾಂಡಲ ನಿರೀಕ್ಷೆ ಮಲ್ತೊಂದುಲ್ಲ ರಣಕ್ಕೆ ಸಹಾಯ ಆಪ್ಲೆಕ ನನ್ನ ದುಂಬಗ್ ಏನಾಂಡಲ ಒಂಜಿ ಜಾಗ ಕೊರ್ಪುನಂದಿತ್ತಂಡ ಆ ಜಾಗ ಎಂಕುಲು ಆಶ್ರಮ ಒಂಜಿ ಕಟ್ಟುನಂಚಿನ ಪ್ಲ್ಯಾನ್ ಮಂತದ ನಮ್ಮ ಐಕ್ ಕಟ್ಟುನಂಚಿನ ನಮ್ಮ ಜವಣಿಯರು ಪೂರ ಒಟ್ಟು ಸೇರಿದು ಮನ್ಪೇರು ಕಾಸು ಕೂಡ ಅವತ್ತನ ದಾನಿ ನಕುಲೆಲ್ಲ ಸಹಾಯ ಮನ್ಪುನ ಮನ್ಪೊಲಿ ಎಂಗ್ಲು ಖಾಲಿ ಜಾಗ ನಿತ್ತ ನಾಡುಂದುಲ್ಲ ಓಲ ಗೌರ್ಮೆಂಟ್ ಕೊಂಡಲ್ಲ ಅತ್ ಏನಾಂಡ ದಾನಿ ನಕುಲು ಕೊಂಡಲ್ಲ ಎಸ್ ಇವಾಗ ನಮ್ಮ ಜೊತೆ ಬಿರುವೇರ್ ಕುಡ್ಲ ಕೇಂದ್ರ ಸಮಿತಿಯ ಕಿಶೋರ್ ಬಾಬು ಅವರಿದ್ದಾರೆ ಸರ್ ನಮಸ್ತೆ ನಮಸ್ತೆ. ಓಕೆ ನೀವು ಯಾವ ರೀತಿಯಾಗಿ ಈ ಒಂದು ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಪ್ರಥಮವಾಗಿ ನಾನು ಬಿಲ್ಲವ ಸಮುದಾಯಕ್ಕೆ ಸೇರಿದವನಲ್ಲ. ಅದೇ ರೀತಿ ನಮ್ಮದು ಉದಯ ಪೂಜಾರಿಯ ಒಂದು ಸಾರಥ್ಯದಲ್ಲಿ ಫ್ರೆಂಡ್ಸ್ ಬೆಳ್ಳಲ್ಬಾಗ್ ಬಿರುವೇರ್ ಕುಡ್ಲ ಎಲ್ಲ ಜಾತಿಗೆ ಒಂದು ಮನ್ನಣೆಯನ್ನು ಕೊಟ್ಟಿದೆ. ನಮ್ಮ ಈ ಸಂಘಟನೆಯಲ್ಲಿ ಎಲ್ಲ ಜಾತಿಯವರು ಕೂಡ ಇದ್ದಾರೆ. ಅದರಲ್ಲಿ ಹಿಂದೂ ಆಗಿರ್ಬೋದು, ಮುಸ್ಲಿಂ, ಕ್ರಿಶ್ಚಿಯನ್, ಅದೇ ರೀತಿ ಯಾವುದೇ ಜಾತಿಗೆ ಸೇರಿದವರು ಎಲ್ಲರೂ ಕೂಡ ಇದ್ದಾರೆ. ಓಕೆ, ಯಾವೆಲ್ಲ ಘಟಕಗಳಿವೆ ಇದರಲ್ಲಿ? ಈಗ
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 14 ಘಟಕಗಳನ್ನು ನಾವು ಮಾಡಿದ್ದೇವೆ. ಅದೇ ರೀತಿ ದುಬೈಯಲ್ಲಿ ಕೂಡ ಒಂದು ಘಟಕ ಇದೆ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಕೂಡ ಒಂದು ಘಟಕ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಡಿಕಲ್, ಅದೇ ರೀತಿ ಕೊಂಚಾಡಿ, ಬಂಟ್ವಾಳ, ಮೂಡಬಿದರೆ, ಬಂಟ್ವಾಳ, ಬಜ್ಪೆ ಮುಂತಾದ ಕಡೆ ಘಟಕ ಇದೆ. ಬೆಳ್ತಂಗಡಿ ಮುಂತಾದ ಕಡೆ ಪುತ್ತೂರು ಕೂಡ ಘಟಕ ಇದೆ. ಓಕೆ, ಪ್ರತಿಯೊಂದು ಘಟಕ ಇದೆ ಅಲ್ಲ, ಅದು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ? ಕೇಂದ್ರ ಘಟಕ ಯಾವ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೇಳ್ತಾ ಇದೆ ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ನಮ್ಮೊಂದಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಕೂಡ ಮೀಟಿಂಗ್ ನಡೀತಾ ಇದೆ. ಅದೇ ರೀತಿ ನಾವು ಯಾವ ರೀತಿಯಲ್ಲಿ ಜನರಿಗೆ ಸಹಾಯವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಅವರು ಕೂಡ ಜಿಲ್ಲೆಯಲ್ಲಿ ಒಂದು ಉತ್ತಮ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇಷ್ಟರವರೆಗೆ ಎಷ್ಟು ಮಂದಿಗೆ ಸಹಾಯವನ್ನು ಮಾಡಿರ್ಬೋದು ಈ ಸಂಸ್ಥೆ? ಅದೇ ರೀತಿ ಉದಯ ಪೂಜಾರಿ ಅವರು ಹೇಳಿದ್ದಾರೆ, ಈಗ 1 ಕೋಟಿಗಿಂತ ಮಿಕ್ಕಿ ನಾವು ಹಣವನ್ನು ಸಾಮಾಜಿಕವಾಗಿ ಉಪಯೋಗಿಸಿದ್ದೇವೆ ಜಿಲ್ಲೆಯಲ್ಲಿ. ಅದೇ ರೀತಿ ಘಟಕಗಳು ಕೂಡ ಒಂದು 20 ರಿಂದ 25 ಸಾವಿರ ಪ್ರತಿ ತಿಂಗಳು ಕೊಡ್ತಾ ಇದೆ. ಅದೇ ರೀತಿ ಮಹಿಳಾ ವೇದಿಕೆ ಕೂಡ ಉತ್ತಮವಾಗಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ. ಡಿಸೆಂಬರ್ 2ರಂದು ಉಚಿತ ಸಾಮೂಹಿಕ ವಿವಾಹವನ್ನು ಮಾಡಲಿಕ್ಕಿದ್ದಾರೆ ಕುದ್ರೋಳಿ ದೇವಸ್ಥಾನದಲ್ಲಿ. ಅದೇ ರೀತಿ ಒಳ್ಳೆಯ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಉತ್ತಮ ಸಂಘಟನೆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದೀಗ ಸಾಮಾಜಿಕ ಆಯ್ತು, ಧಾರ್ಮಿಕ ಹಾಗೆ ಸಾಂಸ್ಕೃತಿಕ ಎಲ್ಲ ಕ್ಷೇತ್ರದಲ್ಲಿ ಬಂದಿರಾ, ಮುಂದಿನ ಬೆಳವಣಿಗೆ ಏನು ಈ ಸಂಸ್ಥೆ? ಅದೇ ರೀತಿ ನಾವು ಮೆಡಿಕಲ್ ಕ್ಯಾಂಪ್ ಅನ್ನು ಕೂಡ ನಡೆಸಿದ್ದೇವೆ ಕೇಂದ್ರ ಘಟಕದಿಂದ. ಪ್ರತಿ ಘಟಕಗಳಲ್ಲಿ ಕೂಡ ಈಗ ಮುಂದಿನ ದಿನಗಳಲ್ಲಿ ನಮ್ಮದು ಮೆಡಿಕಲ್ ಕ್ಯಾಂಪ್ ಆಗಲಿಕ್ಕಿದೆ. ಅದನ್ನು ಜನರು ಸದುಪಯೋಗವನ್ನು ಪಡಬೇಕಾಗಿ ನಮ್ಮ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಬಿರುವೇರು ಕುಡ್ಲದ ಪರವಾಗಿ. ಇವಾಗ ನಮ್ಮ ಜೊತೆ ಬಿರುವೇರು ಕುಡ್ಲ ಬೆಳ್ತಂಗಡಿ ಘಟಕದ ಸಂಘಟನಾ ಕಾರ್ಯದರ್ಶಿಯಾದಂತಹ ಉದಯ್ ಬಂಗೇರ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಓಕೆ, ನಿಮ್ಮ ಈ ಒಂದು ಘಟಕ ಬೆಳ್ತಂಗಡಿ ಘಟಕ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ? ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದೆ. ಅಧ್ಯಕ್ಷರಾದ ರಾಜೇಶ್ ಕೋಟ್ಯನ್ ಮತ್ತು ಪ್ರಧಾನ ಕಾರ್ಯದರ್ಶಿ ಹರ್ಷ ಪೂಜಾರಿ ಮತ್ತು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಿದ್ದೀವಿ. ಉದಯನನ ನೇತೃತ್ವದಲ್ಲಿ, ಸಾರಥ್ಯದಲ್ಲಿ. ಹಾಗೆ ಬಿರುವೇರು ಕುಡ್ಲ ಒಳ್ಳೆ ಕೆಲಸ ಮಾಡ್ತಿದೆ. ಎಂಕ್ ಬಿರುವೇರು ಕುಡ್ಲ ಸೇರೋಡು ಪಂಡದು ದುಬೈ ಘಟಕ ಚಾಲು ಹೊಡಿತಂడి ಸ್ಟಾರ್ಟಿಂಗ್ ಅಂಚ ಅಲ್ಪ ಹರ್ಷ ಬುಕ್ಕ ಸುರೇಶ್ ಅನ್ನೆ ಬುಕ್ಕ ನರೇಶ್ ಅಮೀನ್ ಅಕ್ಲಪುರ ಪಾಂಡ್ಯರು ಬಿರುವೇರು ಕುಡ್ಲಾಗ ಜಾಯ್ನ್ ಆಲ ಎಡ್ಡ ಉಂದುಂಡು ಬುಕ್ ಉದಯ ನನ್ನ ಬುಕ್ ಸೋಷಿಯಲ್ ಮೀಡಿಯಾ ಪೂರ ತೋಂದಿತ್ತು ಅಂಚ ಎಂಕ್ಲ ಬೆಳ್ತಂಗಡಿ ಘಟಕ ಮಲ್ಪಡು ಅನ್ನೋದು ಒಂಜಿ ಆಸೆ ಪಟ್ಟು ಅಂಚ ಒಟ್ಲ ಅಶೋಕ್ಯರು ಬುಕ್ಕ ಎಂಕ್ಲ ಬೆಳ್ತಂಗಡದ ಜವನೆರಡು ಪೂರ ಪಂಡ ಅಂಚ ಪಾತೆರ್ದು ಬುಕ್ಕ ಸೋಷಿಯಲ್ ಮೀಡಿಯಾ ಒಂಜಿ ದಿನ ಪಾಡ್ಯ ಸದ್ಯದಲ್ಲಿ ಬಿರುವೇರು ಕುಡ್ಲ ಬೆಳ್ತಂಗಡಿ ಘಟಕ ಅಂಚ ಒಂಜಿ ಮಸ್ತ್ ಪುದರ್ ಪೋಂಡು ನಿಖಿಲ ಸಂಘಟನೆ ಘಟಕಡ್ದು ಬೆಳ್ತಂಗಡಿ ಘಟಕಡ್ದು ವಾವ ರೀತಿದ ಒಂಜಿ ಬೇಲೆ ಪುರ ಮಲ್ದರ್ ಎಂಕ್ಲು ಸ್ಟಾರ್ಟಿಂಗ್ ರಡ್ ಮೂಜಿ ಪೊಂಜೋಕ್ಲೆಗ್ ಬುದ್ಧಿಮಾಂದೆ ಪೊಂಜೋಕ್ಲೆಗ್ ಸ್ಟಾರ್ಟಿಂಗ್ ಒಂಜಿ ಹೆಲ್ಪ್ ಮಲ್ದ ಐಡ್ದು ಬುಕ್ಕ ಒಂಜಿ ಟ್ಯಾಂಕರ್ ಉಂದಾದಿತ್ತಲೆ ಅಕ್ಲೇನ್ ಟ್ಯಾಂಕರ್ ಸೂಪೊತ್ತು ಒಂಜಿ ಒಂದು ಸೂಪೊತ್ತವೇನೇನು ಚಾಲಕ್ಕೆ ಒಂದು ಮಲ್ತಿದ್ದೆ ನಿಯಂತ್ರಣ ಒಂದು ಮಲ್ತದ ಐಕ್ಲ ಅಕ್ಲೇನ್ ಗುರುತಿಸದ ಸನ್ಮಾನ ಪುರ ಮಲ್ತದ ಬೆಳ್ತಂಗಡಿ ಘಟಕನ ವಾ ರೀತಿ ಡಲ್ಲ ದುಂಬುಕೊಂಡೋಡು ನಿಕ್ಲೆ ಆಸೆ ಉಂಡು ಶಿಕ್ಷಣ ಕ್ಷೇತ್ರ ಬುಕ್ಕ ಜೋಕ್ಲೆ ಪುರ ಡೊನೇಟ್ ಮಾಡ್ಪಡು ವಿದ್ಯಾಭ್ಯಾಸ. ಓಕೆ, ಇವಾಗ ನಮ್ಮ ಜೊತೆ ಬಿರುವೇರು ಕುಡ್ಲ ಮಹಿಳಾ ಘಟಕದ ವಿದ್ಯಾ ರಾಕೇಶ್ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಓಕೆ, ನಿಮ್ಮ ವುಮೆನ್ಸ್ ವಿಂಗ್ ಒಂದು ಸಂಘಟನೆ ಏನಿದೆ ಅದು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ? ಉದಯ್ ಪೂಜಾರಿ ಅವರೊಂದು ಆಶಯದಂತೆ ಡಿಸೆಂಬರ್ 10ರಂದು ಇದರ ಉದ್ಘಾಟನೆ ಆಯಿತು. ಆದರೆ ಅದರ ಮೊದಲೇ ನಾವೊಂದು ದಸರೆಯ ಒಂದು ಏನು ಮೆರವಣಿಗೆ ಇದೆ ಅದರಲ್ಲಿ ಆ ಮಹಿಳಾ ವೇದಿಕೆಯ ಒಂದು ಸದಸ್ಯರು ಪಾಲ್ಗೊಂಡಿದ್ರು. ಆದರೆ ವಿದ್ಯುಕ್ತವಾದ ಉದ್ಘಾಟನೆ ಡಿಸೆಂಬರ್ 10ರಂದು ನಡೆಯಿತು. ಆ ನಂತರ ಮಹಿಳೆಯರಿಗೆ ಸ್ವಉದ್ಯೋಗ ತರಬೇತಿ ಶಿಬಿರವನ್ನು ಕೊಡ್ತಾ ಬಂದೆವು. ಪ್ರತಿ ಮೀಟಿಂಗ್ನಲ್ಲೂ ಯಾರು ಖಾಲಿ ಮೀಟಿಂಗಿಗೆ ಬಂದು ಕೂತು ಹೋಗುವ ಹಾಗಿಲ್ಲ. ಆ ದಿವಸ ಏನಾದ್ರೂ ಒಂದು ವಿಚಾರದ ಬಗ್ಗೆ ಅವರಿಗೆ ಮಾಹಿತಿ ಪಡ್ಕೊಂಡು ಅವರ ಜೀವನದಲ್ಲಿ ಏನಾದ್ರೂ ಅದರ ಉಪಯೋಗ ಪಡೆಯಬೇಕೆಂಬ ಉದ್ದೇಶದಿಂದ ನಾವು ಈಗ ಅವರಿಗೆ ಅನೇಕ ತರಬೇತಿ ಕಾರ್ಯಕ್ರಮಗಳು, ಈಗ ಸಾರಿಗೆ ಒಂದು ಗೊಂಡೆ ಹಾಕುವುದಾಗಿರ್ಬೋದು ಅಥವಾ ಮನೆಯಲ್ಲೇ ಕೇಕ್ ತಯಾರಿಸುವುದಾಗಿರ್ಬೋದು, ಮತ್ತೆ ಮೊನ್ನೆ ಇತ್ತೀಚೆಗೆ ಬೋನ್ಸಾಯಿ ಹೇಗೆ ನಾವು ಬೆಳೆಯುವುದು ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ. ಹಾಗೆ ಮತ್ತೆ ಫಿನಾಯಿಲ್ ಮಾಡುದು, ಲಿಕ್ವಿಡ್ ಸೋಪ್ ಮಾಡುದು, ಅಂತಹ ಒಂದು ತರಬೇತಿ ಶಿಬಿರಗಳನ್ನು ಮಹಿಳೆಯರಿಗೆ ನಾವು ಕಲಿಸಿಕೊಟ್ಟಿದ್ದೇವೆ. ಓಕೆ, ಈ ಒಂದು ಮಹಿಳಾ ಘಟಕ ಸ್ಟಾರ್ಟ್ ಆಗಿ ಎಷ್ಟು ಸಮಯ ಆಯಿತು? ಅದೇ ಡಿಸೆಂಬರ್ 10ಕ್ಕೆ ವಿದ್ಯುಕ್ತವಾಗಿ ಉದ್ಘಾಟನೆ ಆದದ್ದು. 1 ವರ್ಷ. ಓಕೆ, 1 ವರ್ಷದಿಂದ ಇದುವರೆಗೆ ಯಾವೆಲ್ಲ ಕಾರ್ಯಗಳನ್ನ ಮಾಡ್ಕೊಂಡು ಬಂದ್ರಿ, ಮುಂದೆ ಯಾವ ರೀತಿಯಾಗಿ ಮಾಡ್ಬೇಕು ಅಂತಿದ್ದೀರಾ? ಅದೇ ಪ್ರತಿ ತಿಂಗಳು ಉದಯ್ ಪೂಜಾರಿ ಅವರ ಆಶಯದಂತೆ ನಾವು ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿರುವವರಿಗೆ ನಾವು ಅವರ ವೈದ್ಯಕೀಯ
ಚಿಕಿತ್ಸೆಗಾಗಿ ನಾವು ಪ್ರತಿ ತಿಂಗಳು ನಮಗೆ ಒಂದು ತಿಂಗಳಿಗೊಂದು ಸಾಧಾರಣ 20,000ದಷ್ಟು ಹಣವನ್ನು ನಾವು ಕೊಡ್ತಾ ಬರ್ತಾ ಇದ್ದೇವೆ. ನಿಜವಾಗಿ ಎಷ್ಟೋ ಒಂದು ದೀನ ದಲಿತರು ದುರ್ಬಲರ ಒಂದು ಕಣ್ಣೊರಿಸುವ ಕೆಲಸ ಅದು. ಅವರ ಒಂದು ಆಶೀರ್ವಾದದ ಬಲವೇ ಆಗಿರಬಹುದು. ಇವತ್ತು ಬಿರ್ವೇರ್ ಕುಡ್ಲ ಎಂಬ ಒಂದು ಸಂಸ್ಥೆ ಬಾನೆತ್ತರದಲ್ಲಿ ಹಾರ್ತಾ ಇದೆ. ಇದರ ಒಂದು ವೈಶಿಷ್ಟ್ಯವೇ ಹಾಗೆ ನೋಡಿ. ಬೇರೆ ಸಂಘಟನೆಗಳಲ್ಲಿ ಆದಷ್ಟು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸೇ ಜಾಸ್ತಿ ಇರ್ತದೆ, ಆದ್ರೆ ಬಿರ್ವೇರ್ ಕುಡ್ಲದಲ್ಲಿ ಅಂತ ಕಾರ್ಯಕ್ರಮಗಳು ಖಂಡಿತವಾಗಿ ನಡೀತಾ ಇಲ್ಲ. ಖಾಲಿ ಏನು ಇದ್ರೂ ಮೆಡಿಕಲ್ ಹೆಲ್ಪ್ ಅವರದ್ದು ಮೊದಲ ಪ್ರಯಾರಿಟಿ. ಮಹಿಳಾ ಘಟಕದಲ್ಲಿ ಎಷ್ಟು ಸದಸ್ಯರಿದ್ದಾರೆ? ಸುಮಾರು 80 ಸದಸ್ಯರು ಮಹಿಳಾ ಸದಸ್ಯರಿದ್ದಾರೆ. ಒಳ್ಳೊಳ್ಳೆ ಏನು ಎಜುಕೇಷನ್ನಲ್ಲಿ ತುಂಬ ಕಲ್ತವರು ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಅವಕಾಶ ಇದೆ. ಅವರ ಸೆಲ್ಫ್ ಡೆವಲಪ್ಮೆಂಟಿಗೂ ಅವರಿಗೆ ಅದರಲ್ಲಿ ಪ್ರಯೋಜನ ಆಗ್ತಾ ಇದೆ. ಆದ ಕಾರಣ ಹೆಚ್ಚಿನವರಿಗೆ ಗೊತ್ತಿಲ್ಲ ಹೇಗೆ ನಾವು ಬಂದು ಸದಸ್ಯರಾಗಬೇಕಂತ. ತುಂಬ ಜನ ನಮಗೆ ಫೇಸ್ಬುಕ್ಕಲ್ಲೆಲ್ಲ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ. ಹಾಗಾಗಿ ನಾವೇನು ಹೇಳುದಂದ್ರೆ, ನಮ್ಮದು ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ಆ ದಿವಸ ನಾವು ಸದಸ್ಯತ್ವ ಅಭಿಯಾನ ಅಂತ ಇಟ್ಕೊಳ್ತೇವೆ. ಆ ದಿವಸ ಬಂದು ಅಲ್ಲಿ ನಮ್ಮನ್ನು ಭೇಟಿಯಾಗಿ ಅವರು ಅಲ್ಲಿ ಅವರ ನೋಂದಣಿ ಮಾಡಿಕೊಳ್ಬಹುದು. ನಾನು ಮೊದಲೇ ಹೇಳಿದೆ, ಬಿರ್ವೇರ್ ಕುಡ್ಲ ಅಂದ್ರೆ ಇವಾಗ ಒಂದು ಹೆಸರಲ್ಲ, ಒಂದು ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಆಗಿದೆ. ಇಷ್ಟು ಫೇಮಸ್ ಆಗೋದಕ್ಕೆ ರೀಸನ್ ಏನು? ಒಂದನೇದಾಗಿ ನಾವು ಕೊಟ್ಟ ಒಂದು ಆ ಮೊತ್ತ ಆ ಒಂದು ಎಷ್ಟೋ ಕುಟುಂಬದ ಕಣ್ಣೀರು ಒರೆಸುವಲ್ಲಿ ತುಂಬಾ ಸಹಕಾರಿಯಾಗಿದೆ. ಅದುವೇ ಮೊದಲನೆಯದು. ಆ ನಂತರ ಏನೇ ಮಾಡಲಿ ಅದನ್ನು ತುಂಬಾ ವಿಶಿಷ್ಟವಾಗಿ ಬೇರೆ ಎಲ್ಲ ಸಂಘಟನೆಗಳಿಗಿಂತ ಒಂದು ವಿಶಿಷ್ಟವಾಗಿ ಮಾಡ್ತಾರೆ. ಇಲ್ಲಿ ಜಾತಿ ಯಾವುದೇ ಒಂದು ಜಾತಿಗೆ ಸೀಮಿತವಾದ ಸಂಸ್ಥೆ ಅಲ್ಲ ಇದು. ಮತ್ತೆ ನಾವು ಇನ್ನೊಂದು ಕಾರ್ಯಕ್ರಮ ಮಧ್ಯದಲ್ಲಿ ಮಾಡಿದ್ದೆವು, ಅದು ಮಂಗಳಮುಖಿಯರಿಗೆ ಒಂದು ಸ್ವಉದ್ಯೋಗ ತರಬೇತಿ ಕೊಡುವಂತಹ ಕಾರ್ಯಕ್ರಮ ಮಾಡಿದ್ದೆವು. ಅದರಿಂದಾಗಿ ತುಂಬಾ ಜನ ಮಂಗಳಮುಖಿಯರು ಅದರ ಪ್ರಯೋಜನವನ್ನು ಪಡೆದಿದ್ದಾರೆ. ಆನಂತರ ಅವರಿಗೆ ಅವರ ಭಿಕ್ಷಾಟನೆಯನ್ನು ಬಿಟ್ಟು ಅವರ ಕಾಲ ಮೇಲೆ ನಿಲ್ಲಿಕ್ಕೆ ಅದು ಕೂಡ ಸಹಕಾರಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಬಿರ್ವೇರ್ ಕುಡ್ಲ ಯಾವ ರೀತಿಯಾಗಿ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ ಅನ್ನೋದನ್ನ. ಬರೀ ಒಂದು ಹುಲಿವೇಷ ಅನ್ನೋದು ಬರೀ ಮನೋರಂಜನೆಗೆ ಮಾತ್ರ ಸೀಮಿತ ಅಲ್ಲ. ಇದರಿಂದಾಗಿ ಯಾವ ರೀತಿಯ ಒಂದು ಸಾಮಾಜಿಕ ಕಾರ್ಯವನ್ನ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದು ಬಿರ್ವೇರ್ ಕುಡ್ಲ. ಅಷ್ಟೇ ಅಲ್ಲ, ಒಂದು ಘಟಕಗಳಿಂದ ಒಂದು 14 ಘಟಕಗಳಿಂದ ಪ್ರತಿ ತಿಂಗಳು ಇಷ್ಟಿಷ್ಟು ಹಣವನ್ನ ಸಂಗ್ರಹಿಸಿ ಅದರಿಂದ ಕೂಡ ಒಂದು ಸಾಮಾಜಿಕ ಕಾರ್ಯವನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಇಡೀ ಜಿಲ್ಲೆಗೆ ಕೂಡ ಇವಾಗ ಗೊತ್ತಿದೆ. ಅಷ್ಟೇ ಅಲ್ಲ, ಈ ಒಂದು ಸಂಘಟನೆ ಇನ್ನೂ ಕೂಡ ಉತ್ತಮವಾಗಿ ಮುಂದುವರಿಲಿ, ಇನ್ನಷ್ಟು ಸಾಂಸ್ಕೃತಿಕ ಹಾಗೆ ಧಾರ್ಮಿಕ ಎಲ್ಲಾ ಕ್ಷೇತ್ರಗಳಲ್ಲೂ ಮುಂದುವರಿಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಹಾಗೆ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24x7.